ಶಬರಿಮಲೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನ ಕೇರಳ ಸರ್ಕಾರ ಬಲಾತ್ಕಾರವಾಗಿ ಕಾರ್ಯರೂಪಕ್ಕೆ ತರುವ ಅಗತ್ಯವಿರಲಿಲ್ಲ ಎಂದು ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ಹೇಳಿದರು. ಪುತ್ತೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ದೇಶದಲ್ಲಿ ಹಲವು ತೀರ್ಪುಗಳನ್ನು ನೀಡಿದ್ದು ಎಲ್ಲವನ್ನ ಬಲಾತ್ಕಾರವಾಗಿ ಮಾಡುವ ಅನಿವಾರ್ಯತೆಯಿಲ್ಲ ಎಂದ ಅವರು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಪ್ರದಾಯ ಹಾಗೂ ಸಂಸ್ಕೃತಿ ವಿಚಾರದಲ್ಲಿ ಹೊಸ ವ್ಯವಸ್ಥೆಯ ಅಗತ್ಯವಿದ್ದು, ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಸಂಪ್ರದಾಯವನ್ನ ಎತ್ತಿ ಹಿಡಿಯುವ ಅಗತ್ಯವೂ ಇದೆ ಎಂದರು. ಅಯೋಧ್ಯೆಯ ರಾಮ ಮಂದಿರ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ದೇಶದೆಲ್ಲೆಡೆ ಇದೀಗ ರಾಮ ಮಂದಿರ ವಿಚಾರದಲ್ಲಿ ಆಂದೋಲನಗಳು ನಡೆಯುತ್ತಿದೆ. ಉತ್ತರ ಪ್ರದೇಶ ಸರ್ಕಾರದಲ್ಲೂ ಈ ಬಗ್ಗೆ ಕಾರ್ಯಪ್ರವೃತ್ತವಾಗಿದ್ದು, ರಾಮ ಮಂದಿರಕ್ಕೆ ಭೂಮಿ ಒದಗಿಸುವ ಪ್ರಕ್ರಿಯೆ ರಾಜ್ಯ ಸರ್ಕಾರದಿಂದಲೇ ನಡೆಯಬೇಕಿದೆ. ಈ ನಿಟ್ಟಿನಲ್ಲಿ ಉತ್ತರ ಪ್ರದೇಶ ಸರ್ಕಾರದ ಮುಂದೆ ಪ್ರಸ್ತಾವನೆಯೂ ಇದ್ದು, ಆದಷ್ಟು ಬೇಗ ಈ ಬಗ್ಗೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಳಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಕಸ್ಟಮ್ಸ್ ಮತ್ತು ನಮ್ಮ ಹಿಂದಿನ ನಡೆದು ಬಂದಂಥ ಸಂಸ್ಕೃತಿ ಸಂಸ್ಕಾರ ಇದರ ಬಗ್ಗೆ ನಾವು ಒಂದಷ್ಟು ಹೊಸ ಸಿಸ್ಟಮನ್ನು ಮಾಡುವಂಥ ಅವಶ್ಯಕತೆಗಳಿದ್ದಾವೆ. ಸಂಪ್ರದಾಯಗಳು ಇವತ್ತಿಂದಲ್ಲ, ನೂರಾರು ಸಾವಿರಾರು ವರ್ಷದ ಹಿಂದೆ ಇತ್ತು. ಆದ ಕಾರಣ ಆ ಸಂಪ್ರದಾಯವನ್ನು ನಾವು ಎತ್ತಿ ಹಿಡಿಬೇಕಾದಂಥ ಅವಶ್ಯಕತೆ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈಗ ಮರುಪರಿಶೀಲನಾ ಅರ್ಜಿಯನ್ನು ನಾಳೆ ಮಾಡ್ತಾ ಇದ್ದಾರೆ. ಆದ ಕಾರಣ ಕೋರ್ಟ್ನಲ್ಲಿರುವ ಸಂದರ್ಭದಲ್ಲಿ ನಾನು ಯಾವುದೇ ಅದರ ಬಗ್ಗೆ ಕಮೆಂಟ್ಸ್ ಮಾಡೋದು ಸೂಕ್ತ ಆಗ್ತಾ ಇದೆ ಅಲ್ವಾ. ಈಗಾಗಲೇ ಪ್ರೊಸೆಸ್ಗಳು ಸ್ಟಾರ್ಟ್ ಆಗಿದೆ. ಒಂದು ಕಡೆಯಿಂದ ನೀವು ನೋಡಿದಿರಿ, ರಾಮ ಮಂದಿರದ ಬಗ್ಗೆ ಆಂದೋಲನಗಳು ದೇಶವ್ಯಾಪಿ ನಡೀತಾ ಇದೆ. ಇನ್ನೊಂದು ಕಡೆಯಿಂದ ಉತ್ತರ ಪ್ರದೇಶ ಈಗ ಜಾಗ ಲ್ಯಾಂಡ್ ಅಂತ ಹೇಳುವಂಥದ್ದು ರಾಜ್ಯ ಸರ್ಕಾರದ ಸುಪರ್ದಿಯಲ್ಲಿರುವಂಥದ್ದು, ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲ ಅಲ್ಲ. ಕರ್ನಾಟಕದಲ್ಲಿ ಯಾವುದೇ ಒಂದು ದೇವಸ್ಥಾನ, ಒಂದು ಹೈವೇ, ಒಂದು ಹಾಸ್ಪಿಟಲ್ ಯಾವುದು ಮಾಡಬೇಕಾದ್ರೂ ಕೇಂದ್ರದ ದುಡ್ಡು ಕೊಡ್ಬೋದು. ಆದರೆ ಅದಕ್ಕೆ ಜಾಗ ಕೊಡುವಂಥದ್ದು ರಾಜ್ಯ ಸರ್ಕಾರ. ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಮುಂದೆ ಪ್ರಸ್ತಾಪಗಳಿದ್ದಾವೆ. ದೇಶದಲ್ಲಿ 2 ವರ್ಷಗಳಲ್ಲಿ ರಸಗೊಬ್ಬರ ಉತ್ಪಾದನೆಯನ್ನ ದ್ವಿಗುಣಗೊಳಿಸಲು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಪೂರೈಸುವ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ಅಂತ ಅವರು, ಮಂಗಳೂರಿನಲ್ಲಿರುವ ಎಂಸಿಎಫ್ ಘಟಕದಲ್ಲಿ ಈಗಾಗಲೇ 10 ಲಕ್ಷ ಟನ್ ಮೆಟ್ರಿಕ್ ಟನ್ ರಸಗೊಬ್ಬರ ಉತ್ಪಾದಿಸಲಾಗುತ್ತಿದ್ದು, ಮತ್ತೆ 400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೊಂದು ಘಟಕ ಆರಂಭಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದರು. 800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಘಟಕವನ್ನು ಮುಂದಿನ ದಿನಗಳಲ್ಲಿ ಸ್ಥಾಪಿಸಲಾಗುವುದು ಎಂದರು. ಕೇಂದ್ರದಲ್ಲಿ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಬೇವು ಮಿಶ್ರಿತ ರಸಗೊಬ್ಬರ ಉತ್ಪಾದನೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತಿದ್ದು, ಈ ಹಿಂದೆ ಇತರ ಉದ್ದೇಶಗಳಿಗಾಗಿ ಬಳಕೆಯಾಗುತ್ತಿದ್ದ ಯೂರಿಯಾವನ್ನು ಬೇವು ಮಿಶ್ರಣಗೊಳಿಸಿ ರಸಗೊಬ್ಬರಕ್ಕೆ ಮಾತ್ರ ಬಳಕೆ ಮಾಡುವಂತೆ ಮಾಡಲಾಗಿದೆ. ರಾಮಗುಂಡಂ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಮುಚ್ಚಿಹೋಗಿದ್ದ ರಸಗೊಬ್ಬರ ಕಾರ್ಖಾನೆಗಳನ್ನು ಮತ್ತೆ ತೆರೆಯಲಾಗಿದೆ. ಮಂಗಳೂರಿನ ರಸಗೊಬ್ಬರ ಕಾರ್ಖಾನೆಯು ನಾಫ್ತಾ ಮೂಲಕ ಕಾರ್ಯಾಚರಿಸುತ್ತಿದ್ದ ಹಿನ್ನೆಲೆಯಲ್ಲಿ ಆ ಕಾರ್ಖಾನೆಯನ್ನು ಮುಚ್ಚುವ ನಿರ್ಧಾರಕ್ಕೆ ಬರಲಾಗಿದ್ದರೂ ಇದೀಗ ಮತ್ತೆ ಕಾರ್ಯಾರಂಭಿಸಲಾಗಿದ್ದು, ಮುಂದಿನ ವರ್ಷ ಕಾರ್ಖಾನೆಗೆ ಗ್ಯಾಸ್ ಸಂಪರ್ಕ ಕಲ್ಪಿಸುವ ಕೆಲಸ ನಡೆಯಲಿದೆ ಎಂದರು. ರೈತನ ಕ್ರಿಮಿಕೀಟಗಳು ನಾಶ ಆಗುವುದು ಇದಾಗಿದೆ, ಎಲ್ಲವೂ ಆಗಿಬಿಟ್ಟು ಅದು ಒಳ್ಳೆಯದಾಗುವಂಥ ಕೆಲಸ ಕಾರ್ಯಗಳಾಗಿದೆ. ಮತ್ತು ಪ್ರೊಡಕ್ಷನ್ಸು ನಾವೆಲ್ಲ ನಿಮ್ಮ ಮಂಗಳೂರಿನಲ್ಲಿ MCF ಅಲ್ಲಿ 10 ಲಕ್ಷ ಟನ್ ಮೆಟ್ರಿಕ್ ಟನ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಹಿಂದೆ ಅದನ್ನು ಕ್ಲೋಸ್ ಆಗಬೇಕಿತ್ತು. ನಾಫ್ತಾಕ್ಕೆ ಉಪಯೋಗ ಮಾಡಬಾರ್ದು, ಗ್ಯಾಸ್ ಉಪಯೋಗ ಮಾಡಬೇಕು ಅಂತ ನಾವು ಅದನ್ನು ಈಗ ಅವರಿಗೆ ಟೈಮ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇಯರ್ ಗ್ಯಾಸ್ ಕನೆಕ್ಷನ್ಸ್ ಆಗುತ್ತೆ. ಮತ್ತು ಈಗ ಒಂದು ಹೊಸ ಪ್ರೊಡಕ್ಷನ್ ಯೂನಿಟ್ ಸುಮಾರು 400 ಕೋಟಿದ್ದೀಗ ಪ್ರಾಸೆಸ್ಸಲ್ಲಿದೆ, ಅದು ಮಾಡ್ತೀವಿ. ಮತ್ತೊಂದು 800 ಕೋಟಿದು ಮಾಡಬೇಕು ಅಂತ ಮಾಡಿದ್ದೀವಿ. ನಿಮ್ಮ ರಾಮಗುಂಡಮಲ್ಲಿ ಅದನ್ನು ರಿವೈವ್ ಮಾಡಿದ್ದೀವಿ. ವೆಸ್ಟ್ ಬೆಂಗಾಲಿಂದು ಮತ್ತು ಅಸ್ಸಾಮಿಂದು ಕೂಡ ಈಗ ಕ್ಲೋಸ್ ಆದನ್ನು ಮತ್ತೆ ಇದು ಮಾಡಿದ್ವಿ. ನಮ್ಮ ಉದ್ದೇಶ ಇನ್ನೂ 1 ವರ್ಷ 2 ವರ್ಷದಲ್ಲಿ ಈಗ ನಮಗೆ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ ನಷ್ಟು ನಮಗೆ ಈಗ ಇನ್ನೂ ಕೂಡ ಬೇಕಾಗಿದೆ. ನಾವೀಗ ಎಕ್ಸೆಸ್ ಪ್ರೊಡಕ್ಷನ್ ಮಾಡಬೇಕು, ವರ್ಲ್ಡ್ ಮಾರ್ಕೆಟಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿ ಇಟ್ಕೊಂಡು ನಾವೀಗ ಕೆಲಸ ಮಾಡ್ತಾಯಿದ್ದೇವೆ. ನನಗೆ ವಿಶ್ವಾಸ ಇದೆ, 1-1.5 ವರ್ಷದಲ್ಲಿ ನಮಗೆ ದೇಶಕ್ಕೆ ಬೇಕಾದ್ದು ಬಿಟ್ಟು ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ. ಅಡಿಕೆ ಕೊಳೆರೋಗದ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು, ಅಡಿಕೆ ಬೆಳೆಗಾರರ ಜೊತೆ ಕೇಂದ್ರ ಸರ್ಕಾರವಿದೆ ಎಂದು ಭರವಸೆ ನೀಡಿದ್ರು. ಅಡಿಕೆ ಹಾನಿಕಾರಕವಾಗಿದೆ ಎನ್ನುವ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವುದಕ್ಕೆ ವಿರುದ್ಧವಾಗಿ ಅಡಿಕೆಯ ಬಗ್ಗೆ ಸಂಶೋಧನೆ ನಡೆಸಲು ಈಗಾಗಲೇ CFTRI ಹಾಗೂ ಮದ್ರಾಸ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಸೂಚಿಸಲಾಗಿದೆ. ಅಡಕೆಯಲ್ಲಿ ಹಾನಿಕಾರಕ ಅಂಶವಿಲ್ಲ, ಬದಲಾಗಿ ಔಷಧಿಯ ಗುಣಗಳಿವೆ ಎನ್ನುವುದನ್ನು 2 ಸಂಸ್ಥೆಗಳು ಪತ್ತೆ ಹಚ್ಚಿದ್ದು, ಶೀಘ್ರದಲ್ಲೇ ಇದನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗುವುದೆಂದು ಅವರು ಭರವಸೆ ವ್ಯಕ್ತಪಡಿಸಿದರು. ಇವತ್ತು ಅಡಿಕೆ ಬೆಳೆಗಾರರಿಗೆ ಒಂದು ಕಡೆಯಿಂದ ಆತಂಕ, ನಮ್ಮದೇನು ಇಂಜೂರಿಯಸ್ ಟು ಹೆಲ್ತ್
ಆದ ಕಾರಣ ಅಡಿಕೆ ಮಾಡ್ತಾರೆ ಸರ್. ಅದು ಮಾತ್ರ ಎಷ್ಟೊತ್ತು ಬಿಡೋದಿಲ್ಲ. ಈಗಾಗಲೇ ರಿಸರ್ಚ್ ಪೇಪರ್ಸ್ಗಳನ್ನೆಲ್ಲ ನಾವು ಕಾಸರಗೋಡಲ್ಲಿ ನಾವೇ ನಿಂತು ಮಾಡಿಸುವಂಥದ್ದು ಮಾಡಿದ್ದೇವೆ. ನಾವು ಸುಪ್ರೀಂ ಕೋರ್ಟಿಗೆ ಫೈಲ್ ಮಾಡ್ತೀವಿ. ಮತ್ತು ಈಗಾಗಲೇ CFTRI ಮತ್ತು ನಿಮ್ಮ ಮಡ್ರಾಸ್ ಮೆಡಿಕಲ್ ರಿಸರ್ಚ್ ಸೆಂಟರ್, ಮೆಡಿಕಲ್ ಕಾಲೇಜ್ ರಿಸರ್ಚ್ ಸೆಂಟರ್ಲೆಲ್ಲ ಮಾಡಿಸ್ತಾ ಇದ್ದೇವೆ. ಎಲ್ಲ ಕಡೆಯಿಂದ ನಮಗೆ ರಿಪೋರ್ಟ್ ಸಿಕ್ಕಿದೆ. ಅದು ಇಂಜೂರಿಯಸ್ ಟು ಹೆಲ್ತ್ ಅಲ್ಲ, ಬದಲಾಗಿ ನಿಮಗೆ ಅದರಲ್ಲಿ ಔಷಧಿಯುಕ್ತ ಇದಿದೆ ಅಡಿಕೆಯಲ್ಲಿ ಅಂತ ಹೇಳುವಂಥದ್ದು ಈಗಾಗಲೇ ಬಂದೆ. ಅದರಲ್ಲಿ ತಾಪತ್ರಗಳು. ಪ್ರವೀಣ್ ಕುಮಾರ್, V4 News 24/7 ಪುತ್ತೂರು.